ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಆದರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಜೈಪುರ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆಯನ್ನು ಕಂಡಾಗ ಈ ಗಾದೆ ಮಾತು ಅನ್ವಯಿಸುವುದಿಲ್ಲ ಅನಿಸುತ್ತೆ. ಮೇಗುಂದ ಹೋಬಳಿಯ ಕೇಂದ್ರ ಬಿಂದುವಾದ ಜೈಪುರ ಸರ್ಕಾರಿ ಆಸ್ಪತ್ರೆಗೆ ದಿನಕ್ಕೆ 100 ರೋಗಿಗಳು ಚಿಕಿತ್ಸೆಗೆ ಬಂದರೆ ಇಲ್ಲಿ ಸರಿಯಾದ ವೈದ್ಯಕೀಯ ಸೌಲಭ್ಯ ಇಲ್ಲದೆ ಜೀವನವನ್ನೇ ತೆರಬೇಕಾಗಿದೆ. ಹೆಸರಿಗೆ ಮಾತ್ರ 24 ಗಂಟೆ ವೈದ್ಯರು ಲಭ್ಯ ಎಂದು ಹೇಳುತ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ವಾರದಲ್ಲಿ 3 ದಿನ ಮಾತ್ರ ಇರ್ತಾರೆ. ರೋಗಿಗಳು ಚಿಕಿತ್ಸೆಗೆ ಹೋದರೆ ಕನಿಷ್ಠ ಮುಟ್ಟಿ ಸಹ ನೋಡೋದಿಲ್ಲ. ಯಾವುದೋ ಚೀಟಿಯಲ್ಲಿ ಮಾತ್ರ ಇಂಜೆಕ್ಷನ್ ಬರೆದು ಕಳಿಸ್ತಾರೆ. ಇಲ್ಲದೆ ಮನೆಯಲ್ಲಿ ಕುಳಿತು ಫೋನ್ನಲ್ಲಿ ನರ್ಸ್ಗೆ ಹೇಳಿ ಚಿಕಿತ್ಸೆ ಕೊಡಿಸ್ತಾರೆ. ಅಪಘಾತ, ಹೃದಯ ಸಂಬಂಧಿ ಸಮಸ್ಯೆಗಳು ಆದರೆ ಕನಿಷ್ಠ ಪ್ರಾಥಮಿಕ ಚಿಕಿತ್ಸೆ ನೀಡಲು ಸರಿಯಾದ ಇಂಜೆಕ್ಷನ್ ಆಗಲಿ ತುರ್ತು ಸೇವೆ ಇಲ್ಲದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪ, ಶಿವಮೊಗ್ಗ, ಉಡುಪಿಗೆ ಹೋಗಲು ಆಕ್ಸಿಜನ್ ಸಹಿತ ಆಂಬ್ಯುಲೆನ್ಸ್ ಇಲ್ಲ. ಇಲ್ಲಿ ಹಲವಾರು ಜನ ಪ್ರಾಣ ಕಳೆದುಕೊಂಡ ಉದಾಹರಣೆಗಳಿವೆ. ಸರ್ಕಾರ, ಜಿಲ್ಲಾಡಳಿತ ಜೈಪುರ ಸರ್ಕಾರಿ ಆಸ್ಪತ್ರೆಗೆ ಉತ್ತಮವಾದ ವೈದ್ಯರ ನೇಮಕ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಪ್ರವೀಣ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನೇ ಮಾತಾಡಿಸೋಣ. ಹಲೋ, ನಮಸ್ತೆ ಪ್ರವೀಣ್. ಹಲೋ, ನಮಸ್ತೆ ಸರ್. ಏನಾಯ್ತು ಸರ್? ಏನು ಅಲ್ಲಿದ್ದು ಪ್ರಾಬ್ಲಮ್? ಅಂತಂದ್ರೆ ಇದು ಚಿಕ್ಕಮಗಳೂರು ತಾಲೂಕಿನ ಜೈಪುರ ಅನ್ನೋದೇನು ಪಟ್ಟಣ ಇದೆ, ಇಲ್ಲಿ ಅತಿ ಹೆಚ್ಚು ಕೂಲಿ ಕಾರ್ಮಿಕರಂತ ಪ್ರದೇಶ. ಇಲ್ಲಿ ಏನು ತೋಟ ಇರ್ಬೋದು, ಎಸ್ಟೇಟ್ ಇರ್ಬೋದು, ತುಂಬಾ ಜನರು ಇರುವಂತ ಏರಿಯಾದಲ್ಲಿ. ಆದ್ರೆ ಅಲ್ಲಿಗೆ ಏನೋ ಒಂದು ಹಾಸ್ಪಿಟಲ್ ಅಂತ ಏನೋ ಒಂದು ಪ್ರತಿಭಟನೆ ಇತ್ತೀಚೆಗೆ ನಡೆದಿರುತ್ತೋ. ಏನಂದ್ರೆ ಮಲ್ಟಿ ಹಾಸ್ಪಿಟಲ್ ಬೇಕು, ಮತ್ತೆ ಒಂದು ಜನಸಂಖ್ಯೆ ಇರೋ ಪ್ರದೇಶಕ್ಕೆ ಒಂದು ಹಾಸ್ಪಿಟಲ್ ಬೇಕಾಗ್ತದೆ. ತುಂಬಾ ವರ್ಷದಿಂದ ಬೇಡಿಕೆ ಮತ್ತು ಹೋರಾಟ ಇತ್ತು. ಅದೇನಂತಂದ್ರೆ ಹಳೆಯ ಬಿಲ್ಡಿಂಗಿನಲ್ಲಿ ಏನೋ ಕಾರ್ಯನಿರ್ವಹಿಸ್ತಾ ಇತ್ತು. ಆದ್ರೆ ಅಲ್ಲಿ ಇದ್ದಂತ ವೈದ್ಯರು ಇವಾಗ ಏನಿದ್ದಾರೆ, ಆ ವೈದ್ಯರು ಒಂದು ಏನು ಪೇಷಂಟ್ಗಳು ಬಂದ್ರೆ ಚಿಕಿತ್ಸೆ ಕೊಡೋದ್ರಲ್ಲಿ ವಿಫಲ, ಮತ್ತೆ ಅವರನ್ನು ಮುಟ್ಟಿ ನೋಡದೆ ಇರೋಂಥದ್ದು, ಮತ್ತೆ ಸರಿಯಾದ ಟೈಮ್ ಹಾಸ್ಪಿಟ್ಲಿಗೆ ಬರ್ದೇ ಇರೋಂಥದ್ದು, ಈ ತರ ಏನು ಸಮಸ್ಯೆಗಳು ಏನು ಒಳಗೊಂಡಂತ ಏನು ಹಾಸ್ಪಿಟ್ಲ್ ಏನಿದೆ ಅಲ್ಲಿ ಜನರು ರೋಷ ಹೋಗಿರೋಂಥದ್ದು ಏನಂತಂದ್ರೆ ಜನಪ್ರತಿನಿಧಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, DSO ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಮನಸ್ಸು ಕೊಟ್ಟರು ಸಹ ಏನು ಪ್ರಯೋಜನ ಆಗಿದೆ. ಹಿನ್ನೆಲೆಯಲ್ಲಿ ಅಲ್ಲಿ ಏನು ಸ್ಥಳೀಯರು ಏನಿದ್ದಾರೆ, ಸ್ಥಳೀಯರು ಈ ಸಮಸ್ಯೆಯನ್ನು ಬಗೆಹರಿಸಿ ಹೋದ್ರೆ 11/12/2023ಕ್ಕೆ ಪ್ರತಿಭಟನೆ ಮಾಡ್ಕೊಳ್ಳೋದು ಏನು ಪ್ರತಿಭಟನೆ ಹಾಸ್ಪಿಟ್ಲ್ ಹೆಸರುಗಳಿಗೆ. ಆದ್ರೆ ಈ ಬಗ್ಗೆ ಶಾಸಕರ ಗಮನಕ್ಕೆ ಏನ್ ತರ್ಲಿಲ್ವಾ ಅಂತ? ಇದು ಶಾಸಕರ ಗಮನಕ್ಕೆ ತಂದ ನಂತರ ಇನ್ನು ಶಾಸಕರು ಇದಕ್ಕೆ ಭರವಸೆ ನೀಡಿದ್ದಾರೆ. ಯಾಕಂದ್ರೆ ಇದಕ್ಕೆ ಒಂದು ಇಲ್ಲಿ ಜನಸಂಖ್ಯೆ ಇರೋ ಪ್ರದೇಶದಿಂದ ಇಲ್ಲಿ ಒಂದು ಮಲ್ಟಿ ಹಾಸ್ಪಿಟಲ್ ಬೇಕಾಗುತ್ತೆ ಅಂತ ಹೇಳಿ ಇದು ಸ್ಯಾಂಕ್ಷನ್ ಆಗಿರುವಂತದ್ದು. ಏನೋ ಹೋದ ಬಿಜೆಪಿ ಸರ್ಕಾರದಲ್ಲಿ ಇರುವಾಗ ಸ್ಯಾಂಕ್ಷನ್ ಆಗಿರುವಂತದ್ದು. ಆದ್ರೆ ಅಲ್ಲಿ ಕಟ್ಟಡ ಮಾಡ್ಬೇಕಾದ್ರೆ ಈಗ ಬಿಲ್ಡಿಂಗ್ ತೆರವು ಮಾಡ್ಬೇಕು. ಈ ಬಿಲ್ಡಿಂಗ್ ತೆರವು ಮಾಡ್ಬೇಕು, ಮತ್ತೆ ಪರ್ಯಾಯ ವ್ಯವಸ್ಥೆಗೆ ಅಲ್ಲಿ ಜಾಗ ಇಲ್ಲ. ಅಲ್ಲಿ ಒಂದು ಸೆಡ್ ಹಾಕೊಂಡು ಮಾಡ್ತಾರೆ. ಈಗ ಹಳೆ ಬಿಲ್ಡಿಂಗ್ ಅಲ್ಲಿ ಮಾಡ್ತಿದ್ರೆ ಅದೇ ಬಿಲ್ಡಿಂಗ್ ನಲ್ಲಿ ಏನಂತಂದ್ರೆ ಡಾಕ್ಟರ್ ಏನು ಅತಿ ಹೆಚ್ಚು ನಿರ್ಲಕ್ಷ್ಯ. ಈ ಬಗ್ಗೆ ಜಿಲ್ಲಾಡಳಿತ ಏನ್ ಹೇಳುತ್ತೆ ಪ್ರವೀಣ್ ಅವರೇ? ಜಿಲ್ಲಾಡಳಿತ ಏನ್ ಹೇಳುತ್ತೆ ಈ ಬಗ್ಗೆ? ಜಿಲ್ಲಾಡಳಿತಗಳು ಇದ್ರ ಬಗ್ಗೆ ಏನ್ ಹೇಳ್ತವೆ? ಹಲೋ, ಹೇಳಿ ಸರ್. ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಏನು ಗಮನಕ್ಕೆ ತಂದಿಲ್ವಾ ಸ್ಥಳೀಯರು ಅಥವಾ ಅಲ್ಲಿನ? ಇಲ್ಲ, ಇವರು ಪ್ರತಿಭಟನೆಕಾರರು ಪ್ರತಿ ವಾರದಲ್ಲಿ ಸಹ ಏನು ಜಿಲ್ಲಾಡಳಿತ ಸಂಸ್ಥೆ ಮತ್ತು ಕಳಿಸ್ತಾ ಇರ್ತದ್ದು ಏನಂತಂದ್ರೆ ಇಲ್ಲಿ ಏನು ಸಮಸ್ಯೆಗಳಿದೆ, ಏನು ಹಾಸ್ಪಿಟ್ಲಿನ ಅವ್ಯವಸ್ಥೆ ಮಕ್ಕಳಿಗೆ ಏನಂತಂದ್ರೆ ECG ಇಲ್ಲ, ಏನು ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗ್ಲಿ, ಹೃದಯಾಘಾತಕ್ಕೆ ಸಂಬಂಧಪಟ್ಟ ಏನಾದ್ರೂ ಅಂದ್ರೆ ಸರಿಯಾದ ECG ಇಲ್ಲ. ಅದು ECG ಯನ್ನ ಬೇರೆಯವರು ಒಂದು ಖಾಸಗಿಯವರು ದಾನಿಗಳು ಕೊಟ್ಟಿರುವಂತದ್ದು. ಅದೇ ಸರ್ಕಾರ ಯೋಜಿತವಾಗಿ ಯಾವ್ದಿಲ್ಲ. ಮತ್ತೆ BP ಚೆಕ್ ಮಾಡಿದ್ರೆ ಅದು ಏನು ಹಾಳಾಗಿ ಹೋಗಿರೋಂಥದ್ದು. ಡಾಕ್ಟರ್ ಟೈಮ್ಗೆ ಅಂದ್ರೆ ಅವರಿಗೆ 24 hours ಇರೋಂಥದ್ದು. ಆದ್ರೆ ಒಬ್ಬರೇ ಡಾಕ್ಟರ್ ಇದ್ದಾರೆ ಅಲ್ವಾ, ಅದಕ್ಕೆ ಸಮಸ್ಯೆ ಆಗಿದೆ. ಒಬ್ಬರೇ ಡಾಕ್ಟರ್ ಇರೋದ್ರಿಂದ ಸಮಸ್ಯೆ. ಮತ್ತೆ ಮೂರು ದಿನ ಬೇರೆ ಕಡೆ ಅಂದ್ರೆ ಅವರು ಹೊರಗಡೆ
ಡೆಪ್ಯೂಟೇಷನ್ ಇರುವಂತದ್ರಿಂದ ಅವ್ರು ಬೇರೆ ಬೇರೆ ಕಡೆ ಹೋಗ್ತಾರೆ. ಉಳಿದಿದ್ದಾರೆ 3 ದಿನ ಏನು ಉಳಿದಿರುತ್ತಲ್ಲ, ಉಳಿದ ಸಮಯದಲ್ಲಿ ಸಹ ಇವರು ಡಾಕ್ಟರ್ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಮತ್ತೆ ರೋಗಿ ಬಂದ್ರೆ ಫೋನ್ ನಲ್ಲಿ ಮುಖಾಂತರ ಅವರ ನರ್ಸ್ಗೆ ಫೋನ್ ಮಾಡಿ ಇಂಥ ಮೆಡಿಸಿನ್ ಕೊಡಿ, ಇಂಥ ಔಷಧಿ ಹೇಳಿ ಕಳಿಸ್ತಾರೆ. ಆದ್ರೆ ನರ್ಸ್ ಅಂತಂದ್ರೆ ಇದ್ರೆ ಮಾತ್ರ ಕೊಡ್ತಾರೆ, ಇಲ್ಲದೆ ಟೈಮ್ ಅಲ್ಲಿ ಬೇರೆ ಕಡೆ ಬರ್ಕೊಡ್ತಾರೆ. ಆದ್ರೆ ಎಮರ್ಜೆನ್ಸಿ ಏನಂದ್ರೆ ಹೆರಿಗೆಗೆ ಬಂದಂತ ಆಗಿರ್ಬೋದು, ಆಮೇಲೆ ಎಮರ್ಜೆನ್ಸಿ ಹಾರ್ಟ್ ಸಮಸ್ಯೆ ಆದರೂ, ಹೃದಯಕ್ಕೆ ಸಂಪರ್ಕರಾಗಿರ್ಬೋದು, ಇತರ ಸೀರಿಯಸ್ ಕಾಯಿಲೆಗಳು ಏನಾದ್ರು ಅಂದ್ರೆ ಅಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಯಾವುದೇ ಸೌಲಭ್ಯಗಳಿಲ್ಲ. ಒಂದೇ ರೂಮು, ಒಂದು ಮಹಿಳೆಯರಿಗೆ ಅಲ್ಲಿ ಇಂಜೆಕ್ಷನ್ ಆಗತ್ತೆ ಮತ್ತು ಜೆಂಟ್ಸ್ ಇಂಜೆಕ್ಷನ್ ಕೊಡ್ಬೇಕಾಗತ್ತೆ. ಹೀಗೆಲ್ಲ ಸಮಸ್ಯೆಗಳಿರುವಾಗ ಅಲ್ಲಿ ಡಾಕ್ಟರ್ ಎಲ್ಲ ಬದಲಾವಣೆ ಆಗ್ಬೇಕು, ಮತ್ತೆ ಒಂದು ಮಲ್ಟಿ ಚೆನ್ನಾಗಿರುವಂತ ಒಂದು ಹಾಸ್ಪಿಟಲ್ ಆಗ್ಬೇಕು. ಇವೆಲ್ಲ ಸಮಸ್ಯೆ ಇರೋದ್ರಿಂದ ಇದೇ ತಿಂಗಳು ಏನಂತಂದ್ರೆ 11/12/2023 ದುಡ್ಡು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಶಾಸಕರು, ಜಿಲ್ಲಾಡಳಿತ ಮತ್ತೆ ಏನ್ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಬಂದು ಸರಿ ವ್ಯವಸ್ಥೆ ಮಾಡ್ಬೇಕು. ಇಲ್ಲಿ ಹೋದ್ರೆ ಅನಿರ್ದಿಷ್ಟಗೋಸ್ಕರ ಮಾಡ್ತೀವಿ ಅಂತೇಳಿ ಏನೋ ಅಲ್ಲಿ ಸೆಲೆಕ್ಟ್ ಹೇಳಿರುವಂತದ್ದು. ಆದ್ರೆ ಅಲ್ಲಿ ಆಂಬುಲೆನ್ಸ್ ಇದೆ, ಆಂಬುಲೆನ್ಸ್ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಏನಂದ್ರೆ ಆಕ್ಸಿಜನ್ ಇಲ್ಲ, ಮತ್ತೆ ಅದಕ್ಕೆ ಸರಿಯಾದ ಡ್ರೈವರ್ ಮತ್ತೆ ಇತರ ಯಾರಿಲ್ಲ. ಇದನ್ನ ಬೇರೆ ಕಡೆ ಕಲೆಕ್ಟ್ ಮಾಡ್ಬೇಕಾದ್ರೂ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಆಗಿರುವಾಗ ಅಲ್ಲಿ ಇರುವಂತ ಏನೋ ಡಾಕ್ಟರ್ ಅನ್ನ ಬದಲಾವಣೆ ಮಾಡ್ಬೇಕು. 15 ವರ್ಷದಿಂದ ಅಲ್ಲೇ ಇರ್ತಾರೆ, ಮತ್ತೆ 15 ವರ್ಷದಿಂದ ಅಲ್ಲಿ ಇದ್ದು ಸ್ಥಳೀಯರಿಗೆ ಒಂದು ಏನು ಉತ್ತಮವಾದಂತ ಸೇವೆ ಸಲ್ಲಿಸಲಿಕ್ಕೆ ವಿಫಲರಾಗಿದೆ ಅಂತೇಳಿ ಒಂದು ಸ್ಥಳೀಯರ ಒಂದು ಆರೋಪ ಆಗಿದೆ. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ಪ್ರವೀಣ್ ಅವರೇ. ಆಸ್ಪತ್ರೆ ಅವಸ್ಥೆ ನೋಡಿದ್ರೆ ಹಾಗಿದೆ. ಸಾಕಷ್ಟು ಜನ ಇದ್ದಾರೆ, ಕಾರಣ ಅಲ್ಲಿ ಸುತ್ತಮುತ್ತ ಅನೇಕ ಕಾರ್ಮಿಕರು, ಎಸ್ಟೇಟ್ನಲ್ಲಿ ಕೆಲಸ ಮಾಡುವವರು, ಕೂಲಿ ಕೆಲಸ ಮಾಡುವವರು, ಹೀಗೆ ಬಹಳಷ್ಟು ಜನ ಪ್ರತಿನಿತ್ಯ ಅಲ್ಲಿಗೆ ಭೇಟಿ ನೀಡ್ತಾರೆ. ಆದರೆ ಈ ಒಂದು ಜೈಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸವಲತ್ತು ಇಲ್ಲ, ಜೊತೆಗೆ ಔಷಧಿಗಳು ಸಿಗ್ತಾ ಇಲ್ಲ. ಇನ್ನು ಏನಾದರೂ ಎಮರ್ಜೆನ್ಸಿ ಆದಾಗ ಬೇರೆ ಕಡೆ ರೋಗಿಗಳನ್ನು ಶಿಫ್ಟ್ ಮಾಡಬೇಕು ಅಂದರೂ ಕೂಡ ಆಂಬುಲೆನ್ಸ್ನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋದು ಜನರ ಆರೋಪ. ಅದ್ರ ಜೊತೆಗೇನೆ 12ರೊಳಗೆ ವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಅನ್ನುವ ಒಂದು ಮಾತನ್ನು ಕೂಡ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಈಗ ಒಂದು ಯಾರಾದ್ರೂ ಅರ್ಜೆಂಟ್ ಪೇಷಂಟ್ ಬಂದ್ರು, ಈಗ ನಮಗೆ ಅಲ್ಲಿ ತುಂಬಾ ತುರ್ತಾಗಿ ಈಗ ಕೊಪ್ಪ ಹೋಗಬೇಕು, ಒಂದು ಆಂಬುಲೆನ್ಸ್ ಇದೆ, ಆಂಬುಲೆನ್ಸ್ಗೆ ಡ್ರೈವರ್ ಇಲ್ಲ, ಆಕ್ಸಿಜನ್ ಇಲ್ಲ, ಅದನ್ನ ನಾವೀಗ ಹೋಗ್ಬೇಕಾದ್ರೆ ಪ್ರಾಣ ಕಳ್ಕೊತಿದ್ದಾರೆ. ಈ ತರ ಒಂದೇ ಇನ್ಸಿಡೆಂಟ್ ಆಗಿದಲ್ಲ, ಈ ತರ ಸುಮಾರು ಇನ್ಸಿಡೆಂಟ್ ಆಗಿದ್ದಾವೆ ಇದುವರೆಗೆ. ಈಗ ನಾವು ಇರೋದೆಲ್ಲ ಬಡವರ ಜನಗಳಲ್ಲಿ ಕೂಲಿ ಕಾರ್ಮಿಕರೇ ಇರೋದು, ಅವರ ಹತ್ರ ಅಷ್ಟು ಹಣ ಇರಲ್ಲ, ಹಣದ ಕೊರತೆ ಇರೋದಕ್ಕೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ತರ ಸೌಲಭ್ಯಗಳು ಇಲ್ಲದೆ ಹೊತ್ತಲ್ಲಿ ಅವ್ರು ಏನ್ ಮಾಡ್ಕೋತಾರೆ, ಪ್ರಾಣ ಕಳ್ಕೊಂಡು. ಹಾಗಾದ್ರೆ ಜನರ ಪ್ರಾಣಕ್ಕೆ ಬೆಲೆ ಇಲ್ವಾ? ಜನರು ಹೀಗೆ ಪ್ರಾಣ ಕಳ್ಕೊತಾ ಇರ್ಬೇಕು ಅಲ್ಲಿವರೆಗೆ. ಮತ್ತೆ ಡಾಕ್ಟ್ರು ಅಷ್ಟೇ, ಒಬ್ಬ ಪೇಷಂಟ್ ಬಂದ ಅಂದ ಕೂಡಲೇ ಆ ಪೇಷಂಟ್ಗೆ ಮುಟ್ಟಿಯೇ ನೋಡೋದಿಲ್ಲ. ಅದು ಯಾಕೆ ಮಾಡಿದ್ರೆ ಗೊತ್ತಿಲ್ಲ, ಜ್ವರ ಅಂದ್ರೆ ಮುಟ್ಟಿ ನೋಡೋದಿಲ್ಲ, ಸ್ಟೆಥೋಸ್ಕೋಪ್ ಯೂಸ್ ಮಾಡಲ್ಲ, ಗಂಟ್ಲು ಓಪನ್ ಮಾಡಿ ಟಾರ್ಚ್ ಹಾಕಿ ನೋಡೋದಿಲ್ಲ. ಇಂಥ